ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತೊಕ್ಕೊಟ್ಟು ಕಚೇರಿಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಸ್ಎಸ್ಎಲ್ಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಶಾರ್ಲೆಟ್ ಪಿಂಟೋ ಅವರು ಎಸ್ಎಸ್ಎಲ್ಸಿ ಶಿಕ್ಷಣದ ಬಳಿಕ ಐಎಎಸ್ ಐಪಿಎಸ್ನಂತಹ ಉನ್ನತ ಸರ್ಕಾರಿ ಹುದ್ದೆಯನ್ನು ಸೇರುವ ಪರೀಕ್ಷೆಯನ್ನು ಎದುರಿಸಲು ಬೇಕಾದ ಸಿದ್ಧತೆಯನ್ನು ವಿದ್ಯಾರ್ಥಿಗಳು ಈಗಿನಿಂದಲೇ ಚಿಂತನೆಯನ್ನು ನಡೆಸಬೇಕು ಅಂತ ಹೇಳಿದರು. ಪ್ರತಿಭೆಯನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮ ಬಹುಶಃ ದೇವಕ್ಕೆ ಅವರು ಹೇಳಿದ್ರು, ನಿಮಗೆ ಸಣ್ಣ ಗೌರವ, ಅದು ಗೌರವದನ್ನಲ್ಲ, ಅದು ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಅದು ಒಂದು ನಾವು ಒಂದು ಕೊಡುವಂಥ ಗೌರವ. ನೀವು ಅದನ್ನೇ ಎನಿಸಬಾರ್ದು ನಾವು ಧನ ಸಹಾಯ ಮಾಡಿ ಯಾರಿಗೂ ಸಹಾಯ ಮಾಡಲಿಕ್ಕೆ ಈಗಿನ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿ ಬಹಳ ಅಸಾಧ್ಯ. ಅದರಲ್ಲೂ ಈ ಮಕ್ಕಳನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕೆಂದರೆ ಈ ಕೋವಿಡ್ ಟೈಮಲ್ಲಿ ಅವರ ಲೈಫೇ ಅವರಿಗೆ ಕನ್ಫ್ಯೂಷನಲ್ಲಿತ್ತು. ತುಂಬ ಮಕ್ಕಳು ಡಿಪ್ರೆಷನ್ನಲ್ಲಿ ಇದ್ದರು, ಯಾಕೆಂದರೆ ಎಕ್ಸಾಮ್ ಆಗಿರಲಿಲ್ಲ. ಬಹುಶಃ ಪಾಪ ಫೆಬ್ರವರಿಯಲ್ಲಿ ಪ್ರಿಪ್ರೇಟರಿ ಮುಗಿಸಿ ರೆಡಿ ಆಗೋಗ್ಲೇ ಈ ಒಂದು ಕೋವಿಡ್ನಿಂದ ಎಲ್ಲ ಮಕ್ಕಳು ಎಕ್ಸಾಮ್ ಯಾವಾಗ ಅಂತ ಕಲಿಯುವುದಾ ಬಿಡುವುದಾ, ಕಲಿತದನ್ನು ಮರೆತು ಪುನಃ ರಿಪೀಟ್ ಓದುವ ಒಂದು ಪರಿಸ್ಥಿತಿ ಬಹಳಷ್ಟು ಕಷ್ಟಕರ ಒಂದು ಸನ್ನಿವೇಶದಲ್ಲಿ. ಯಾಕೆಂದರೆ ಮನೆಯಲ್ಲಿ ಕೂಡ ಕಷ್ಟ, ಊಟ ಇರಲಿಲ್ಲ, ಬಹಳಷ್ಟು ಮನೆಗಳಲ್ಲಿ ನಾವು ಕಂಡಂತೆ ಊಟ ಇರಲಿಲ್ಲ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗೋಳಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೆಸರಿದ್ರು ಸರ್ಕಾರದ ಉನ್ನತ ಅಧಿಕಾರಿಯಾಗುವ ಉನ್ನತ ಪರೀಕ್ಷೆಗಳನ್ನು ಎದುರಿಸುವ ಕಾರ್ಯವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮುಂದಾಗಲಿ ಅಂತ ಹೇಳಿದರು. ಉದ್ಧಾರವನ್ನು ಮಾಡ್ತದೆ. ಹಾಗೆ ಒಂದು ದೇಶದ ಸಮಾಜಕ್ಕೆ ಒಂದು ದೊಡ್ಡ ರೀತಿಯ ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ಉಂಟು. ಆದ ಕಾರಣ ಎಲ್ಲ ಮುಂದಿನ ನಿಮ್ಮ ಈ ಒಂದು ಶೈಕ್ಷಣಿಕ ನಿಮ್ಮ ಜೀವನದಲ್ಲಿ ಭವಿಷ್ಯ ಉಜ್ವಲವಾಗಿರಲಿ, ಹಾಗೆ ಯಶಸ್ವಿಯಾಗಿ ನೀವು ಮುಂದುವರಿಯಿರಿ. ನಿಮಗೆ ನಮ್ಮ ಪೋಷಕರಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಈ ದೇಶಕ್ಕೆ ನಿಮ್ಮ ದೊಡ್ಡ ಕೊಡುಗೆ ಇರಲಿ, ಇದು ಆಗಲಿ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ದೇವಕಿ ಉಳ್ಳಾಲ್ ವಹಿಸಿದ್ರು. ಕೆಪಿಸಿಸಿ ಉಸ್ತುವಾರಿ ಆಬಿದ್ ಅಲಿ, ತಾಲೂಕು ಪಂಚಾಯತ್ ಸದಸ್ಯೆ ಸುರೇಖಾ ಚಂದ್ರಹಾಸ್ ಮತ್ತಿತರರು ಉಪಸ್ಥಿತರಿದ್ದರು. हाँ